ಮಂಗಳೂರಿನ ಜೆಪ್ಪು ಮಾರ್ಕೆಟ್ ಬಳಿ ಒಂದೇ ಕುಟುಂಬದ 4 ಮಂದಿಯ ಸಾಮೂಹಿಕ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 100 ಜನರ ಹಿಂದೆ ಬಹಳ ದೊಡ್ಡ ಜಾಲ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಆಕೆಯ ವಿರುದ್ಧ ಬರೀ ಮತಾಂತರದ ಪ್ರಕರಣವನ್ನು ಮಾತ್ರ ದಾಖಲು ಮಾಡಲಾಗಿದೆ. ಮರ್ಡರ್ ಕೇಸ್ ಕೂಡ ಹಾಕಿ ಎಂದು ಕಿಡಿಕಾರಿದ್ದಾರೆ. ಮತಾಂತರದ ಕಾರಣದಿಂದಾಗಿ 4 ಜೀವಗಳು ಪ್ರಾಣ ಬಿಟ್ಟಿವೆ. ಹಾಗಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಮತಾಂತರ ನಿಷೇಧ ಕಾನೂನು ಜಾರಿಯಾಗಲಿ ಎಂದು ಆಗ್ರಹಿಸಿದರು. ಎಲ್ಲ ಸ್ವಾಮೀಜಿಗಳ ಒತ್ತಡ ಇಡೀ ರಾಜ್ಯಾದ್ಯಂತ ಸರ್ಕಾರದ ಮೇಲೆ ಮತಾಂತರ ನಿಷೇಧ ಕಾನೂನು ಜಾರಿಯಾಗಬೇಕು ಅಂತನ್ನುವಂಥದ್ದು ಒತ್ತಡ ಬಂದಿದೆ. ಒತ್ತಡ ಹೇಳಿದ್ದಾರೆ, ಮನವಿಯನ್ನು ಕೊಡಲಾಗಿದೆ. ಹಿಂದೂ ಸಂಘಟನೆಗಳು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಸಮಾಜದಲ್ಲೂ ಕೂಡ ಒಂದು ಆತಂಕದ ಛಾಯೆ ಇದೆ. ಕ್ರಿಶ್ಚಿಯನ್ ಮತಾಂತರ ಆಗಲಿ ಮುಸ್ಲಿಂ ಮತಾಂತರ ನಿರಂತರವಾಗಿ ನಡೀತಾ ಇರುವಂಥದ್ದನ್ನು ತಡೆಯುವಂಥ ಅವಶ್ಯಕತೆ ಅನಿವಾರ್ಯತೆ ಇದೆ. ಈಗಾಗಲೇ 7 ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾನೂನು ಜಾರಿ ಇದೆ ಈಗ. ಸೊ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತಡೆದಿದೆ. ಸೊ ಅದೇ ಮಾದರಿಯಲ್ಲೂ ಇಲ್ಲೂ ಕೂಡ ತಡಿಬೇಕು ಅಂತನ್ನುವಂಥದ್ದು ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿಯಾದಂಥ ಸಮಯದಲ್ಲಿ ಅವರು ಹೇಳಿದರು, ನಾವು ಎಲ್ಲ ಕಾಯ್ದೆಗಳನ್ನು ತಂದು ಸ್ಟಡಿ ಮಾಡಿ ಈ ಬರುವಂಥ ಅಧಿವೇಶನದಲ್ಲೇ ಜಾರಿ ಮಾಡ್ತೀವಿ ಅಂತನ್ನುವಂಥದ್ದು ಹೇಳಿದರು. ಇತ್ತೀಚೆಗೆ ಒಂದು ವಾರದ ಹಿಂದೆ ಮಂಗಳೂರಿನಲ್ಲಿ ನೂರ್ ಜಹಾನ್ ಅಂತನ್ನುವಂಥ ಮುಸ್ಲಿಂ ಮಹಿಳೆ ಬಾಗಲಕೋಟೆ ಜಿಲ್ಲೆಯ ಬಿಳ್ಗಿ ತಾಲೂಕಿನ ಒಂದು ಹಳ್ಳಿಯವರು ಸುಮಾರು 8 ವರ್ಷದಿಂದ ಅಲ್ಲಿ ಮಂಗಳೂರಿನಲ್ಲಿ ಕೆಲಸಕ್ಕಿದ್ದಂಥವರನ್ನು ಕುಟುಂಬವನ್ನೇ ನಾಶ ಮಾಡಿದ್ಲು. ಅಂದರೆ ಮತಾಂತರ ಸಂಬಂಧಪಟ್ಟ ಕುಟುಂಬವನ್ನೇ ಒಡೆದು ಹಾಕಿದ್ಲು. ಒಡೆದಿದ್ದ ಪರಿಣಾಮದಿಂದ ಇವತ್ತು ಆ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಮತಾಂತರ ಅನ್ನುವಂಥದ್ದು ಎಂಥ ಭಯಾನಕವಾದಂಥ ಸ್ಥಿತಿಗೆ ತಲುಪಿದೆ ಅಂತನ್ನೋದಕ್ಕೆ ಗೋಳಿಹಟ್ಟಿ ಶೇಖರ್ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ.